ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಮ್ಮ ಹೊಸ ರುಚಿ ಅಡುಗೆ ಮನೆ. ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, KC ಶುದ್ಧ ಹಸಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ KT ಸ್ಪೆಷಲ್ ಟೀ. ಓಕೆ, ನಮ್ಮ ಹೊಸ ರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇದ್ದೀರಾ. ಹಾಗೆಯೇ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಜಯಶ್ರೀ ಶರಣ್ ಮ್ಯಾಮ್ ಇದ್ದಾರೆ. ಅವರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಓಕೆ, ಶುದ್ಧ ಕನ್ನಡದಲ್ಲಿ ಹೇಳ್ತಿದ್ದಾರಲ್ಲ. ಓಕೆ, ಇವತ್ತು ಸ್ಪೆಷಲ್ ಆಗಿ ಏನು ಡಿಶ್ ಮಾಡ್ತಾ ಇದ್ದೀರಾ? ಇವತ್ತು ಮೊದಲಿಗೆ ನಾನು ಸುಕ್ರುಂಡೆ ಅಥವಾ ಸುಕ್ಕಿನ ಉಂಡೆ. ಸುಕ್ರುಂಡೆ, ಕೊಂಕಣಿಯಲ್ಲಿ ಸುಕ್ರುಂಡೆ ಹೇಳ್ತಾರೆ, ಓಕೆ, ಕನ್ನಡದಲ್ಲಿ ಸುಕ್ಕಿನ ಉಂಡೆ ಅಂತ. ಸುಕ್ಕಿನ ಉಂಡೆ ಅಲ್ಲ, ಸಿಹಿ ಅದೊಂದು. ಸಿಹಿ ಸುಕ್ರುಂಡೆ. ಇನ್ನೊಂದು ಕಡಲೆ ಕಾಳಿದ್ದು ಅದನ್ನು ನಾವು ಬೇಯಿಸೋದು, ಅದರೊಟ್ಟಿಗೆ ಬೇರೆ ಬೇರೆ ತರಕಾರಿಯನ್ನು ಬೇಯಿಸೋದು. ಹಾಗೆ ತೆಂಗಿನ ತುರಿಯನ್ನು ನಾವು ಸ್ವಲ್ಪ ಕಾಯಿಸಿ ಅಡುಗೆ ಮಾಡುವುದು. ಅದಕ್ಕೆ ಕಡಲೆ ಕಾಳಿನ ಫ್ರೈ ಮಾಡಿದ, ಈ ನಮ್ಮ ತೆಂಗಿನ ತುರಿ ಫ್ರೈ ಮಾಡಿದ ಪದಾರ್ಥ ಅಂತ. ನಾವು ನಮ್ಮ ಕೊಂಕಣಿಯಲ್ಲಿ ಸೋಯ್ ಬಜಿಲ್ ಗಸಿ ಅಂತ ಹೇಳಿ. ಓಕೆ, ಹಾಗಾದ್ರೆ ಅದಕ್ಕೆ ಫಿಕ್ಸ್ ಇಡುವ. ಸೋಯ್ ಬಜಿಲ್ ಬಜಿಲೆ ಗಸಿ. ಬಜಿಲೆನಾ? ಬಜಿಲೆ, ಬಜಿಲೆ ಅಂದ್ರೆ ಫ್ರೈ ಮಾಡ್ತಾರೆ. ಓಕೆ, ಸೋಯ್ ಬಜಿಲೆ ಗಸಿ ಮತ್ತು ಇನ್ನೊಂದು ಸುಕ್ರುಂಡೆ ಅಲ್ಲ? ಸುಕ್ರುಂಡೆ. ಓಕೆ, ಎಲ್ಲ ಅಂದ್ರೆ ಈ ಚಿಕನ್ನಿಗೆಲ್ಲ ಫ್ರೈ ಮಾಡ್ತಾರಲ್ಲ, ಇದನ್ನು ಯಾವುದು ನಮ್ಮ ಕಾಯಿಯನ್ನು ಹಾಗೆ ಇದಕ್ಕೆ ಫ್ರೈ ಮಾಡೋದು. ಓಕೆ, ಡ್ರೈ ಮಾಡಿ ಆ ಥರ ಫ್ರೈ ಮಾಡೋದಲ್ಲ. ಓಕೆ, ಎರಡನ್ನು ಮಾಡ್ಲಿಕ್ಕೆ ಅಡುಗೆ ರೂಮ್ಗೆ ಹೋಗುವ. ಆಯ್ತು. ಓಕೆ ಬನ್ನಿ. ಎಸ್ ಮ್ಯಾಮ್, ಅಡುಗೆ ಮನೆಗೆ ಬಂದಾಯ್ತು. ಈಗೆಂತ ಮಾಡಬೇಕು? ರವ ಅಡುಗೆ ಮಾಡಬೇಕಲ್ಲ. ಫಸ್ಟಿಗೆ ಯಾರು ಮಾಡಬೇಕು? ಮೊದಲಿಗೆ ನಾನು ಸುಕ್ರುಂಡೆ ಮಾಡ್ತೇನೆ. ಕನ್ನಡದಲ್ಲಿ ಸುಕ್ಕಿನ ಉಂಡೆ, ನಮ್ಮ ಭಾಷೆಯಲ್ಲಿ ಸುಕ್ರುಂಡೆ ಅಂತ. ಸುಕ್ರುಂಡೆಗೆ ಫಸ್ಟಿಗೆ ಎಂತ ಬೇಕು? ಮೊದಲಿಗೆ ಇದಕ್ಕೆ ಈ ಹೆಸರು ಕಾಳನ್ನು ನಾವು ಬೇಯಿಸಬೇಕು. ಹೌದು, ಇದನ್ನು ನಾನು ತೊಳೆದು ತಂದಿದ್ದೇನೆ. ಹಾಗಾಗಿ ನೆನೆ ಹಾಕಬೇಕಾಗಿಲ್ಲ. ಹೌದು, ಇದೇ ನೀರು. ಯಾಕೆಂದರೆ ಹೆಸರು ಕಾಳು ಬೇಗ ಬೇಯ್ತದೆ. ತುಂಬ ನೀರು ಹಾಕೋದು ಬೇಡ, ಸ್ವಲ್ಪ ಹೆಚ್ಚಾಗಿ. ಹೌದು, ಸಾಕು. ಹೌದು, ಸಾಕು. ಸಾಕು. ಹೌದು. ಅದು ಬೇಯ್ತಾ ಇರುವಾಗ ಇದನ್ನು ನಾವು ನಯವಾಗಿ ರುಬ್ಬಬೇಕು. ತುಂಬ ನೀರು ಹಾಕೋದು ಬೇಡ, ಮತ್ತೆ ನಮಗೆ ಬೇಕಾದಷ್ಟು ನಾವು. ಹೌದು, ನೀರಾದರೆ ಜಾಸ್ತಿ ನೀರಾದರೆ ನಮಗೆ ಅದನ್ನು ಸರಿ ಮಾಡಲಿಕ್ಕೆ ಆಗಲ್ಲ. ಬೇರೆ ಏನಾದರೂ ಹಿಟ್ಟಿದ್ರೆ ಹಾಕಬೇಕಾಗ್ತದೆ. ಅಕ್ಕಿ ಮತ್ತು ಹೆಸರು ಕಾಳು. ಹೌದು, ನಾನು ಮಾಡುವ ಸುಕ್ರುಂಡೆಗೆ ಬೇರೆ ಬೇರೆ ನಮೂನೆಯದ್ದು ಮಾಡ್ತಾರೆ. ಹೌದು, ಬೇರೆ ಮಾಡ್ತಾರೆ. ಕಡಲೆ ಹಿಟ್ಟು ಹಾಕಿ ಮಾಡ್ತಾರೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು. ಹೌದು, ಮತ್ತೆ ನೋಡೋಣ ಬೇಕಾದರೆ. ಸಣ್ಣ ಆಗಬೇಕು, ಮತ್ತೆ ನಾವು ಸೇರಿಸಬೇಕಾಗ್ತದೆ. ಪ್ರಮಾಣ ಸ್ವಲ್ಪ ಕಡಿಮೆ ಇರೋದ್ರಿಂದ ಸ್ವಲ್ಪ ನೀರು ಹಾಕಬೇಕು, ಆಗ ಬೇಗ ತೆಳ್ಳಗೆ ಆಗ್ತದೆ. ಮಕ್ಕಳು, ಚಿಕ್ಕ ಮಕ್ಕಳು ಅಂದರೆ ಮೊಮ್ಮಕ್ಕಳೀಗ. ನನ್ನ ಅಪರೂಪಕ್ಕೆ ಮಾಡೋದು, ಇದು ಹಬ್ಬಕ್ಕೆ ಮಾಡೋದು ಜಾಸ್ತಿ ಆಗಿ, ಚೌತಿಗೆ, ಅಷ್ಟಮಿಗೆ ಮಾಡುವಂಥದ್ದು. ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸೋದು, ಹೊರಗಿನ ಹಿಟ್ಟಿಗೆ ಕೂಡ ಹಾಕಬೇಕು ನಾವು. ಹಾಗೆ ಸ್ವಲ್ಪ ಅರಶಿನ, ಅಂದರೆ ಹಳದಿ ಕಲರ್ ಬರ್ತದೆ. ಹೌದು ಹೌದು. ಮತ್ತು ಅರಶಿನ ಎಲ್ಲದಕ್ಕೂ ಒಳ್ಳೇದು ನೋಡಿ.
ಸಾಕಲ್ಲ ಬಂತು. ಆಫ್ ಮಾಡೋದಾ? ಎರಡು ಆಫ್ ಮಾಡಿ. ಇದಂತೂ ರೆಡಿಯಾಗಿದೆ. ಎಲ್ಲ ಸೈಡ್ ಇರುವ ಈಗ ಈ ಹಿಟ್ಟನ್ನು, ನಯವಾದ ಹಿಟ್ಟನ್ನು ಬೌಲಿಗೆ ಹಾಕೋದು. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿದೆ. ಮೊದಲೆಲ್ಲ ನಮ್ಮ ಮನೆಯಲ್ಲಿ ನಾವು ಸಣ್ಣದಿರುವಾಗ ಈ ಉಪ್ಪಿನ ಹುಡಿ ಇರಲಿಲ್ಲ. ಆಗ ನಾವು ಅದನ್ನು ಹುಡಿ ಮಾಡೋದಿತ್ತು, ಬುದ್ಧಿ ಹಾಕೋದು. ಉಪ್ಪು ಅಂತಲ್ಲ. ಹೌದು, ಹಾಗೆ ಇದು ಆಯಿತು. ಇನ್ನು ನಾವು ಇದನ್ನೆಲ್ಲ ಬೆರೆಸಿ ಇಡಬೇಕು. ಅಂದರೆ ಇದು ಈಗ ತೆಂಗಿನಕಾಯಿ ಅಲ್ಲ? ಹೌದು, ಇದು ತೆಂಗಿನ ತುರಿ, ಅರಳು ಹುಡಿ. ಮೊದಲೆಲ್ಲ ಶುದ್ಧ ಅರಳು ಹುಡಿ ಬರ್ತಿತ್ತು. ಈಗ ಅದರಲ್ಲಿ ಸ್ವಲ್ಪ ಮಿಕ್ಸ್ ಇರ್ತದೆ, ಭತ್ತದ. ಹೌದು, ಅದು ತಿನ್ನಲಿಕ್ಕೆ. ಹೌದು, ಇದು ಹೆಕ್ಲಿಕ್ಕೆ ಕಷ್ಟ ಆಗ್ತದೆ ನಮಗೆ, ಅದಾದರೆ ಆಗ್ತದೆ. ಹಾಗೆ ಬೆಲ್ಲ ಹಾಕೋದು ನಾವು. ಬೆಲ್ಲವನ್ನು ಕರಗಿಸಿ ಕೂಡ ಹಾಕ್ಬೋದು, ಹೀಗೆ ಹಾಕ್ಬೋದು. ನೋಡ, ಆಗುದಿಲ್ಲ. ಹಾಗೆ ಸ್ವಲ್ಪ ಮತ್ತೆ ಕರಗಿಸೋಣ. ನನಗೆ ಒಂದು ಪ್ಯಾನ್ ಬೇಕು ಕರಗಿಸಲಿಕ್ಕೆ. ಹೌದು. ಓಕೆ, ಹಾಗಾದರೆ ಈಗ ಗ್ಯಾಸ್ ಉರಿಸ್ಬೇಕಲ್ಲ? ಹೌದು. ಬೆಲ್ಲವನ್ನು ಈಗ ನೀರು ಮಾಡ್ಕೊಳ್ತೀರಾ? ಹೌದು, ಮಾಡಿದರೆ ಒಳ್ಳೆಯದದು. ಸ್ವಲ್ಪ ನನಗೆ ನೀರು ಹಾಕಿಬಿಡಿ. ಹೌದು, ಇದಕ್ಕೆ ಕುದಿಯೆಲ್ಲ ಬರಬೇಕಾಗಿಲ್ಲ ಹೆಚ್ಚು. ಹಾಂ, ಸ್ವಲ್ಪ. ಹೌದು, ನೀರಾಗಲಿಕ್ಕೆ ಮಾತ್ರ. ಅಂದರೆ ಅದು ಕುದಿ ಬರುವಾಗ ಸ್ವಲ್ಪ ಲೇಟ್ ಆಗ್ತದಲ್ಲ, ಹಾಗೆ. ಗಟ್ಟಿ ಬೆಲ್ಲ ಇದ್ರೆ ನಾವು ಕತ್ತಿಲ್ಲ, ಅದನ್ನು ಕೆತ್ತೇವೆ ನೋಡಿ. ಹೌದು, ಕೆತ್ತಿ ತಂದದನ್ನು ನಾನು ಈ ರೀತಿಯ ಬೆಲ್ಲ ತಂದದ್ದು. ಇದು ಆಣಿ ಬೆಲ್ಲ ಅಂತ. ಬೆಲ್ಲದಲ್ಲಿ ತುಂಬ ನಮೂನೆ ಉಂಟು. ಉಂಡೆ ಬೆಲ್ಲ, ಚೌಕ ಬೆಲ್ಲ, ತುಳಸಿ. ಹೌದು ಹೌದು, ತುಳಸಿ ಕಟ್ಟೆ ಬೆಲ್ಲ ಎಲ್ಲ. ಹೌದು, ತುಳಸಿ ಕಟ್ಟೆ ಹಾಗೆ ಸ್ವಲ್ಪ. ಹೌದು, ಮಧ್ಯದಲ್ಲಿ ತೂತುಂಟು ಅಂಥದ್ದೆಲ್ಲ ತುಂಬ ವೆರೈಟಿ ಉಂಟು. ಹಾಗೆ ನಮಗೆ ಇದಕ್ಕೆ ಕೂಡ ಆಗುವಂಥದ್ದುಂಟು ನೋಡಿ, ವಾಳೆ ಬೆಲ್ಲ ಗೊತ್ತಾಯ್ತಲ್ಲ. ಹೌದು, ಜೋನಿ ಬೆಲ್ಲ ಈಗೆಲ್ಲ ಅದೇ ಪ್ರಸಿದ್ಧ ಆಗಿದೆ. ಜೋನಿ ಬೆಲ್ಲ, ಆಮೇಲೆ ಊರ ಬೆಲ್ಲ, ಹಾಗೆಂತೆಲ್ಲ. ಹೌದು ಹೌದು, ಆರೋಗ್ಯಕ್ಕೆ. ಮತ್ತು ಕೆಲವು ಬೆಲ್ಲದಲ್ಲಿ ಸುಣ್ಣ ಉಂಟು, ಕೆಲವರಲ್ಲಿ ಹೆಚ್ಚು ಉಂಟು, ಕೆಲವರಲ್ಲಿ ಕಡಿಮೆ ಪ್ರಮಾಣ ಉಂಟು. ಹಾಗೆ ಇದರಲ್ಲಿ ಬರೀ ಈ ನಮ್ಮ ಕಡಲೆ ಬೇಳೆ ಹಾಕಿ ಮಾಡ್ತಾರೆ, ಅದನ್ನು ಬೇಯಿಸಿ. ತೊಗರಿ ಬೇಳೆದು ಕೂಡ ಈಗ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಸುಕ್ರುಂಡೆ. ಹಯಗ್ರೀವ ಅಂತ ಉಂಟಲ್ಲ, ಅದು ಈಗ ಹಯಗ್ರೀವ ಜಯಂತಿ ಆಯಿತು ಮೊನ್ನೆ, ಶ್ರಾವಣದ ದೇವರದ್ದು ಹಯಗ್ರೀವ. ಅದಕ್ಕೆ ತೊಗರಿ ಬೇಳೆದ್ದೇ ಬೇಕು. ಆಗ ತೊಗರಿ ಬೇಳೆದ್ದು ಸುಕ್ರುಂಡೆ ಮಾಡ್ತಾರೆ. ಆಲ್ಮೋಸ್ಟ್ ರೆಡಿ ಅಲ್ಲ? ಹೌದು ಹೌದು, ಇನ್ನು ಹೌದು. ಹಾಗಾದರೆ ಈಗ ಆಲ್ಮೋಸ್ಟ್ ಪಾಕ ರೆಡಿಯಾಗಿದೆ. ಹೌದು. ಓಕೆ, ಈಗ ನೆಕ್ಸ್ಟ್ ಈಗ ಅದಕ್ಕೆ ಇದನ್ನು ನಾವು ಮಿಕ್ಸ್ ಮಾಡಿದ್ದನ್ನು ಸೇರಿಸೋದು. ಸ್ಪೂನ್ ಬೇಕಾ? ಬೇಡಲ್ಲ. ಇದಾದ ಮೇಲೆ ಅದು ಬೆಂದ ಕಾಳನ್ನು ನಾವು ಸ್ವಲ್ಪ ಗುದ್ದಿ, ಆಯ್ತು. ಪಕ್ಕನೆ ಹೆಚ್ಚು ನೀರಿದ್ರೆ ತೆಗಿಬೇಕಾಗ್ತದೆ. ಹೆಸರು ಕಾಳಂತೂ ರೆಡಿ ಆಗಿದೆ. ನನಗೆ ಒಂದು ಸ್ಪೂನ್ ಕೊಡಿ. ನೋಡಿ, ಕಾಣಲಿಲ್ಲ, ಫ್ರೈ ಆಯ್ತಲ್ವ? ಹೌದು, ಫ್ರೈ ಆಯ್ತು. ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಿದ್ರು ನೋಡಿ. ಅಡುಗೆಗೆ ಪ್ರಾಯ ಇಲ್ಲ. ಹೌದಲ್ಲ, ನಮಗೆ ಪ್ರಾಯ. ಓಕೆ, ಸಾಕಲ್ಲ. ಇದು ಬೇಯುವಾಗ ಅದಕ್ಕೆ ಉಪ್ಪು ಏನಾದರೂ ಹಾಕಿದ್ರಾ? ಇಲ್ಲಲ್ಲ, ಬೇಯುವಾಗ ಹಾಕಲಿಲ್ಲ, ಇದಕ್ಕೆ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಹಾಕ್ಬೋದು, ಹಾಗೇನು ಪ್ರಾಬ್ಲಮ್ ಇಲ್ಲ. ಓಕೆ, ಇದು ಹೆಚ್ಚು ಮೆದು ಆಗಬೇಕಾಗಿಲ್ಲ, ಸ್ವಲ್ಪ ನಮಗೆ ಉಂಡೆ ಕಟ್ಟಲಿಕ್ಕೆ ಬೇಕಾಗ್ತದೆ ಅಷ್ಟೇ. ಹೌದು ಹೌದು. ಇದನ್ನು ಶುಕ್ರವಾರದ್ದು ಕೆಲವರು ಮಾಡ್ತಾರೆ, ಬರೀ ಹೆಸರು ಕಾಳು ಬೇಯಿಸಿ, ಇನ್ನು ಕಡಲೆಕಾಳು ಬೇಯಿಸಿ ಎಲ್ಲ ಮಾಡ್ತಾರೆ. ನೋಡಿ, ನಾನು ಏಲಕ್ಕಿ ತಂದಿದ್ದೇನೆ, ಅದನ್ನು ಯಾವುದೇ ಸಿಹಿ ಆದರೆ ಇದ್ರೆ ಅದಕ್ಕೆ ಏಲಕ್ಕಿ ಹಾಕಿದ್ರೆ ಸಿಗುತ್ತೆ ಅಂತ. ಹೌದು, ಪರಿಮಳ ಕೂಡ ಚೆನ್ನಾಗಿರುತ್ತೆ ಅಲ್ಲ? ಹೌದು. ಸುಕ್ರುಂಡೆ, ಸುತ್ತಿನ ಉಂಡೆ ಈಗ ರೆಡಿ ಆಗ್ತದೆ. ಇದನ್ನು ನೆಲಕಡಲೆ ಹುಡಿ ಮಾಡಿ ಮಾಡ್ತಾರೆ. ಈಗೆಲ್ಲ ನಮ್ಮನೆದ್ದು ಪ್ರಯೋಗ ಮಾಡ್ತಾರೆ ನೋಡಿ. ಹೌದು, ನೆಲಕಡಲೆ ಕೂಡ ಹಾಕ್ಬೋದಲ್ಲ? ಅದರ ಹುಡಿ ಹಾಕಿ. ಗೋಡಂಬಿ ಮನೆ ಆ ಥರ? ಹೌದು. ಗೋಡಂಬಿ ಗೊತ್ತಿಲ್ಲ, ಇನ್ನು ಕೆಲವರಿಗೆ ಪ್ರತಿಯೊಂದಕ್ಕೆ ಗೋಡಂಬಿ ಹಾಕ್ತಾರಲ್ಲ. ಅದಕ್ಕೆ ನಾವು ಅಕ್ಕಿಯ ಏನು ಹಿಟ್ಟನ್ನು ಎಷ್ಟೊತ್ತಿಗೆ ಆಮೇಲೆ ಲಾಸ್ಟಿಗೆ ಹಾಕೋದಾ? ಅಲ್ಲ, ಲಾಸ್ಟಿಗೆ ಹಾಕೋದಲ್ಲ. ಲಾಸ್ಟಿಗೆ ಅಕ್ಕಿಯ ಹಿಟ್ಟಿನಲ್ಲಿ ಹೊರಳಿಸಿ ಫ್ರೈ ಮಾಡೋದಲ್ಲ? ಓಕೆ, ಇದಕ್ಕೆ ಫ್ರೈ ಮಾಡ್ಲಿಕ್ಕೆ ಉಂಟಲ್ಲ, ನಾನು ಮರ್ತೇ ಬಿಟ್ಟೆ ನೋಡಿ. ಫ್ರೈ ಮಾಡೋದು ಮರ್ತೇ ಬಿಟ್ಟೆ. ಸಣ್ಣ ಸಣ್ಣ ಗುಂಡಗಿದ್ದು ಬಾಲ್ ಮಾಡ್ಕೊಳ್ಳೋದು.
ಇದು ಸ್ವಲ್ಪ ಒಂದು ಉರಿ ಬೇಕು ಬೇಕಾ? ಯಾವುದೇ ಒಂದು ಅಡುಗೆ ಮಾಡುವಾಗ ಸ್ವಲ್ಪ ನಮಗೆ ಸಮಯ ಉಪಯೋಗಿಸಬೇಕು, ತಾಳ್ಮೆ ಬೇಕು, ಮತ್ತು ಅಲ್ಲೇ ನಾವು ಮನಸ್ಸು ಕೊಡಬೇಕು. ಸ್ವಲ್ಪ ಆಚೆ ಈಚೆ ನೋಡಿದರೆ ಆಯಿತು, ಹೋಗ್ತದೆ. ನಾವು ತಿನ್ನಲಿಕ್ಕಾಗಲಿಲ್ಲ, ಯಾರಿಗೂ ಹಾಕ್ಲಿಕ್ಕೂ ಆಗಲಿಲ್ಲ. ಹಾಗೆ ಈಗ ಎಣ್ಣೆದ್ದು ಬಾಣಲೆ, ಹೌದು, ಅದು ಸ್ವಲ್ಪ ಸಣ್ಣ ಉರಿಯಲ್ಲಿ ಇಡಿ. ಇದು ಆಗಬೇಕಲ್ಲ, ಇದು ಸ್ವಲ್ಪ ತಣ್ಣಗಾಗಬೇಕು. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಹರಳು ಪುಡಿ ಸ್ವಲ್ಪ ಬೆರೆಸ್ಬೋದು ಅಷ್ಟೇ. ಓಕೆ, ಆಲ್ಮೋಸ್ಟ್ ರೆಡಿ ಅಲ್ಲ? ಆಲ್ಮೋಸ್ಟ್ ಆಗಿದೆ. ಈಗ ಇದನ್ನು ಬೌಲಿಗೆ ಹಾಕಬೇಕು, ಅಂದರೆ ಸ್ವಲ್ಪ ತಣಿಬೇಕದು. ಓಕೆ, ನಾನಿಲ್ಲಿ ಆಯಿಲ್ ಬೇಯಿಸಿ ಇಡ್ತೇನೆ. ಇದು ಹೆಚ್ಚು ಡ್ರೈ ಆದಷ್ಟು ಒಳ್ಳೆಯದು, ತಣಿದಷ್ಟು. ಓಕೆ ಓಕೆ, ಈಗ ಉಂಡೆ ರೆಡಿ ಮಾಡ್ತಿದ್ದೀರಲ್ಲ? ಉಂಡೆ ರೆಡಿ ಮಾಡೋದು. ಆಮೇಲೆ ಇದು ಕಾಯ್ತಾ ಇರ್ತದಲ್ಲ, ಹಾಗೆ ಇದರಲ್ಲಿ ಅಕ್ಕಿಯ ಹಿಟ್ಟಿನಲ್ಲಿ ಕಂತಿಸಿ ಹಾಕೋದಿ ಸುಕ್ರುಂಡೆಯನ್ನೆಲ್ಲ. ಈ ಸುಕ್ರುಂಡೆ ಅಂದರೆ ಸ್ವಲ್ಪ ಸುಕ್ಕದ ಹಾಗೆ ಇರಬೇಕು, ಸ್ವಲ್ಪ ತೆಳುವಾದರೆ ಕಟ್ಟಲಿಕ್ಕೆ ಕಷ್ಟ ಆಗ್ತದಲ್ಲ? ಹೌದು. ಸುಕ್ರುಂಡೆ ಉಂಡೆಯನ್ನು ಕಟ್ಟಿ ರೆಡಿ ಮಾಡಿಟ್ಟಿದ್ದೀರ. ಈಗ ಇದನ್ನು ಒಂದೊಂದನ್ನೇ ಹೀಗೆ ಮುಳುಗಿಸುವುದು. ಆಮೇಲೆ ನಿಧಾನಕ್ಕೆ ಹಾಕಬೇಕು, ಕೈ ಮೇಲೆಲ್ಲ ಬರ್ತದೆ. ಜಾಗ್ರತೆ. ಎಷ್ಟೋ ಸಲ ನನ್ನ ಕೈಗೆಲ್ಲ ತಾಗಿದ್ದುಂಟು. ಅಷ್ಟು ಜಾಗ್ರತೆ ಮಾಡಿದ್ರು ಸ್ವಲ್ಪ ಹಾರ್ತದೆ. ಸಣ್ಣ ಬಾಣಲೆ ಆದರೆ, ದೊಡ್ಡದಾದರೆ ಹಾಗೆಲ್ಲ ಏನಾಗುದಿಲ್ಲ. ಇದನ್ನು ನಾನು ಮಾಡಿದ್ರೆ ಸುಮಾರು ಒಂದು 6-7 ತಿಂಗಳಾಯಿತು. ಒಂದೆರಡು ಸಲ ಮಾಡುವುದಷ್ಟೇ. ಹಬ್ಬಕ್ಕೆ ನಾನು ಮಾಡೋದು ಕಡಿಮೆ. ಅದು ಹೀಗೆ ತಿನ್ನುವಂತ ಆಸೆ ಆದ್ರೆ ಈ ತರ ಮಾಡೋದಲ್ಲ. ನಮ್ಮ ಮನೆಯಲ್ಲಿ ಯಾರು ತಿನ್ನುವುದಿಲ್ಲ, ಮಕ್ಕಳೆಲ್ಲ ಈ ತರ ಎಲ್ಲ ಮಾಡಿದ್ರು. ಹೌದು, ಯಜಮಾನರಿಗೂ ಅಷ್ಟೆಲ್ಲ ಆಗುದಿಲ್ಲ. ಹೌದಾ? ಹೌದು, ನಾನೇ ತಿನ್ಬೇಕೆಲ್ಲ. ಹಾಗೆ ಮತ್ತೆ ನಾನು ಮಾಡುವುದಿಲ್ಲ, ಅಂದ್ರೆ ನನಗೆ ಸ್ವೀಟ್ ಬಹಳ ಇಷ್ಟ. ಹಾಗೆ. ಹಾಗಾದ್ರೆ ನಿಮ್ಮ ಮನೆಯವರು ಸ್ವೀಟ್ ಸ್ವಲ್ಪ ದೂರ ಅಂತ ಹೇಳ್ಬೋದಲ್ಲ? ಹೌದು, ಅಂದ್ರೆ ಸ್ವಲ್ಪ ಶುಗರ್ ಉಂಟಂತೇಳಿ ಆಕ್ಚುಲಿ ಇದು ಸ್ವಲ್ಪ ಬಿಡಿ ಬಿಡಿ ಆಗಬೇಕು. ನಾನು ಹಾಕಿದ್ರಲ್ಲಿ ಸ್ವಲ್ಪ ಆಚೆ ಈಚೆ ಆಯಿತು. ನೀವು ಎಕ್ಸ್ಪರ್ಟ್ ಅದರಲ್ಲಿ. ಹುಷಾರಿದ್ದೀರಪ್ಪ, ನಿಮಗೂ ಗೊತ್ತುಂಟಲ್ಲ ಅಡುಗೆ. ನಾನು ಇನ್ನು ಸುಕ್ರುಂಡೆ ಮಾಡ್ಬೋದಲ್ಲ? ಹೌದು. ಮದುವೆ ಆಗಿದೆ ನಿಮಗೆ? ಇಲ್ಲ. ಹಾಗಾದರೆ ಇನ್ನು ಮಾಡಿ ಎಲ್ಲ ನಿಮ್ಮ ಮನೆಯವರಿಗೆಲ್ಲ ಕೊಡಬಹುದು. ಅಡುಗೆ ಮಾಡಲಿಕ್ಕೆ ಮದುವೆ ಆಗಬೇಕು ಅಂತಿಲ್ಲ ನೋಡಿ. ಈ ಥರ ಎಲ್ಲ ನೋಡಿ ಹಬ್ಬದ ಟೈಮಿಗೆಲ್ಲ ಮಾಡ್ಬೋದು. ಇದನ್ನು ಹಾಕಲಿಕ್ಕೆ ಒಂದು ನನಗೆ ಪ್ಲೇಟ್ ಕೊಡಿ. ಇದು ಹೆಚ್ಚು ಕಪ್ಪಾಗಬಾರ್ದು, ಒಳಗೆ ಇದು ಬೆಂದಿರ್ತದೆ. ಹೌದೌದು, ಆಲ್ರೆಡಿ ನಾವು ಬೇಯಿಸಿ ಹಾಕಿದ್ದೇವೆ. ಹೌದೌದು, ಹಾಗಾಗಿ ಜಾಸ್ತಿ ಬೇಯಬೇಕು ಅಂತ ಪ್ರಾಬ್ಲಮ್. ಮತ್ತೆ ಇದೇನಂದರೆ ಸ್ವಲ್ಪ ಎಣ್ಣೆ ಎಲ್ಲ ಕುಡಿಯುವಂಥದ್ದು. ಹೌದೌದು, ಹಾಕೊಂಡಿದ್ರಾ? ಓಕೆ, ಸುಕ್ರುಂಡೆ ರೆಡಿ. ಈಗ ನೀವು ಸರ್ವ್ ಮಾಡಲಿಕ್ಕೆ ಬಾಕಿ ಉಂಟಲ್ಲ? ಈ ಟಿಶ್ಯೂ ಪೇಪರ್ ಇರೋದ್ರಿಂದ ಅದು ಹೀರಿಕೊಳ್ತದೆ ನೋಡಿ. ಹೌದು, ಆಯಿಲ್ ಎಲ್ಲ ಪೇಪರ್ಗೆ ಹೋಗುತ್ತಲ್ಲ. ಸುಕ್ರುಂಡೆ ಬಿಸಿ ಬಿಸಿ ಸ್ವಲ್ಪ ತಣ್ಣಗಾದ್ಮೇಲೆ ತಿನ್ಬೇಕಾಗ್ತದೆ ನೋಡುವಲ್ಲ. ಓಕೆ, ಬಿಸಿ ಬಿಸಿಯಾದಂತಹ ಸುಕ್ರುಂಡೆ ರೆಡಿ ಮಾಡಿಬಿಟ್ಟಿದ್ರ. ನೋಡ್ಲಿಕ್ಕೆ ಚೆನ್ನಾಗಿ ಕಾಣ್ತಾ ಉಂಟು. ಹಾಗೆ ಟೀ ಜೊತೆ ಎಲ್ಲ ತಿನ್ಬೋದಲ್ಲ? ಓಕೆ, ಟೇಸ್ಟ್ ನೋಡಲ್ಲ ಹಾಗಿದ್ರೆ. ಓಕೆ ಮೇಡಮ್, ಒಂದು ಸಖತ್ತಾಗಿರುವಂತಹ ಸುಕ್ರುಂಡೆ ರೆಡಿ ಮಾಡಿಬಿಟ್ಟಿದ್ರೆ ಸ್ವಲ್ಪ ಬಿಸಿ ಬಿಸಿ ಉಂಟಂತೆ, ಆರಿದ ನಂತರ ತಿನ್ನಿ ಅಂತ ಹೇಳ್ತಿದ್ದಾರೆ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬನ್ನಿ. ಸುಕ್ರುಂಡೆ ತಯಾರಿಸುವ ವಿಧಾನ: ಮೊದಲು ಹೆಸರು ಕಾಳನ್ನು ಮುಳುಗುವಷ್ಟು ನೀರು ಹಾಕಿ 2 ವಿಸಿಲ್ ಬರುವವರೆಗೂ ಬೇಯಿಸಿ. ನಂತರ ನೆನೆಸಿದ ಬೆಳ್ತಿಗೆ ಅಕ್ಕಿಗೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ಚಿಟಿಕೆ ಉಪ್ಪು, ಅರಶಿನ ಪುಡಿ ಹಾಕಿ ಕಲಸಿಟ್ಟುಕೊಳ್ಳಿ. ಇನ್ನೊಂದೆಡೆ ತೆಂಗಿನ ತುರಿಗೆ ಅರಳು ಪುಡಿ, ಬೆಲ್ಲ, ಬೇಯಿಸಿದ ಹೆಸರು ಕಾಳು, ಏಲಕ್ಕಿ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಬಳಿಕ ಉಂಡೆ ಕಟ್ಟಿಕೊಂಡು ಹಿಟ್ಟಿನಲ್ಲಿ ಅದ್ದಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಕರಿಯಿರಿ. ಈಗ ರುಚಿಕರವಾದ ಸುಕ್ರುಂಡೆ ಸವಿಯಲು ಸಿದ್ಧ.
ಓಕೆ, ಬಿಸಿ ಬಿಸಿಯಾದಂತಹ ಸುಕ್ರುಂಡೆ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ನಾನು ಟೆಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ರೂಪಿಸುವ ನಮ್ಮ ಸೌರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಕ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ಸೂದಾಲ್, ಸತ್ಯನಾಸು, ಸ್ಮಿಕಾ ಹೋಮ್ ಅಪ್ಲೈನ್ಸಸ್, ಹಾಗೆಯೇ ಐಶ್ವರ್ಯ KT ಸ್ಪೆಷಲ್ ಟೀ. ಓಕೆ, ಜಯಶ್ರೀ ಮ್ಯಾಮ್ ಸಕಾಲಾಗಿರುವಂತಹ ಸುಕ್ರುಂಡೆ ರೆಡಿ ಮಾಡಿಟ್ಟಿದ್ದಾರೆ. ಇನ್ನೊಂದು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಕೇಳಿದ್ರು. ಅವ್ರ ಹತ್ರ ಏನು ಮಾಡ್ತಾರೆ ಅಂತ ಕೇಳುವ. ಎಸ್ ಮ್ಯಾಮ್, ಇವಾಗ ಏನು ಮಾಡ್ತಾರೆ ಅಂತ ಹೇಳಿದ್ದು ನೀವು? ನಾನೀಗ ಕಡಲೆಕಾಳಿನ ತೆಂಗಿನ ತುರಿ ಫ್ರೈ ಇದ್ದು ಮಸಾಲಾ ಪದಾರ್ಥ. ನೀವು ಕೊಂಕಣಿಯಲ್ಲಿ ಹೇಳ್ಕೊಂಡು ಹೆಸರು ಹೇಳಿದಿರಲ್ಲ. ಕೊಂಕಣಿಯಲ್ಲಿ ಚಣಾಚೆ, ಸೋಯಿ ಬಜ್ಜಿಲೆ, ಗಸಿ. ಸೋಯಿ ಅಂದರೆ ತುರಿ, ತೆಂಗಿನ ತುರಿ, ಬಜ್ಜಿಲೆ ಗಸಿ. ಗಸಿ ಅಂತ ತುಳು ಕನ್ನಡದಲ್ಲಿ ಕೂಡ ಹೇಳ್ತಾರೆ. ಗಸಿ. ಅದಕ್ಕೆ ಮೊದಲು ನಾವು ಬೇಯಿಸ್ಲಿಕ್ಕೆ ಇಡಬೇಕು. ಕಡಲೆಕಾಳನ್ನು ಬೇಯಿಸ್ಲಿಕ್ಕೆ ಕುಕ್ಕರಲ್ಲಿ. ಕುಕ್ಕರ್ ಬೇಕಲ್ಲ? ಹೌದು. ಓಕೆ, ಕುಕ್ಕರ್ ಅಂತೂ ರೆಡಿ ಇದೆ. ಕಡಲೆಕಾಳನ್ನು ನಾನು ನಿನ್ನೆ ನೆನೆಸಿ ತಂದಿದ್ದೇನೆ. ನೀರು ಹಾಕ್ಬೇಕಲ್ಲ? ಹೌದು, ಸ್ವಲ್ಪ ನೀರು ಹಾಕಿ. ಹೆಚ್ಚಿದ್ರೂ ಆಗುತ್ತೆ. ಸಾಕು. ಸಾಕಲ್ಲ? ಕಡಲೆಕಾಳನ್ನು ಹಾಕ್ತೇನೆ. ಬೇಯಿಸುವಾಗ ಉಪ್ಪನ್ನು ಹಾಕಿದ್ರಾ? ಇಲ್ಲ, ಉಪ್ಪು ಹಾಕಲಿಲ್ಲ. ಅದನ್ನು ನಾನು ಯಾವಾಗಲೂ ಕೊನೆಗೆ ಹಾಕುದು. ಹಾಗೆ ಎಲ್ಲ ತೊಳೆದು ತಂದಿದ್ದೇನೆ, ಕತ್ತರಿಸ್ತೇನೆ. ಇದು ಬಾಳೆಕಾಯಿ ಪದಾರ್ಥದ ಬಾಳೆಕಾಯಿ. ಇದು ಆಲೂಗಡ್ಡೆ. ಆಮೇಲೆ ಇದು ಬೀನ್ಸ್. ಹಾಗೆ ಇದಕ್ಕೆ ತರಕಾರಿಗಳನ್ನು ಜಾಸ್ತಿ ಹಾಕ್ತಿದ್ರು. ಮತ್ತು ನೀರುಳ್ಳಿ ಸ್ವಲ್ಪ ಹಚ್ಚಿದಂತ ನೀರುಳ್ಳಿ ಎಲ್ಲ. ಆಮೇಲೆ ನಮ್ಮ ನುಗ್ಗೆ ಕೋಡು. ಮತ್ತು ನೀರು ಕಡಿಮೆ ಆಗಬಾರ್ದು, ರಟ್ತದೆ ನೋಡಿ. ವೇಟ್ ಎಲ್ಲ ಹೋಗ್ತದೆ, ಹಾಳಾಗ್ತದೆ. ತರಕಾರಿಗಳಲ್ಲಿ ಸ್ವಲ್ಪ ನೀರು ಇರುತ್ತೆ, ಹಾಗಾಗಿ ನೀರು ಬಿಡುತ್ತೆ ಅಂತ ಹೇಳ್ಬೋದಲ್ಲ. ಸರಿ. ಓಕೆ, ಇದಿಷ್ಟು ಈಗ ಬೇಯಬೇಕಲ್ಲ? ಬೇಯಲಿಕ್ಕೆ. ಜೊತೆಗೆ ಬೇರೆ ಏನಾದ್ರು ಮಾಡಲಿಕ್ಕೆ ಆಚೆ ಇಟ್ಟಾಗ್ತದೆ, ಯಾಕಂದ್ರೆ ನನಗೆ ಇಲ್ಲಿ ಇದನ್ನೆಲ್ಲ ಹುಡ್ಕೊಳ್ಳಿಕ್ಕೆ ಉಂಟು. ಓಕೆ, ಹಾಗಾದರೆ ಈ ಒಲೆ ಒರೆಸಬೇಕು ಅಂತ ಹೇಳ್ತಿದ್ದೀರಾ? ಅದಕ್ಕೊಂದು ಬಾಣಲೆ ಬೇಕು. ಓಕೆ, ಇದನ್ನು ನಾವು ಯುಗಾದಿಗೆಲ್ಲ ಮಾಡುದು. ಯುಗಾದಿಗೆ ನಾವು ನೀರುಳ್ಳಿ ಎಲ್ಲ ಉಪಯೋಗಿಸಲಿಲ್ಲ. ಅಲ್ಲದೆ ಯುಗಾದಿಯ ಸಮಯಕ್ಕೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು ಫ್ರೈ ಮಾಡಲಿಕ್ಕೆ. ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಸರಿ, ಸಾಕು ಸಾಕು. ಯುಗಾದಿಗೆ ಆವಾಗ ನಾವು ಬೆಳ್ಳುಳ್ಳಿ ನೀರುಳ್ಳಿಯನ್ನು ತಿನ್ನಲಿಕ್ಕಿಲ್ಲ ನೋಡಿ, ಹೊಸ ಹಬ್ಬ. ಆ ಸಂದರ್ಭದಲ್ಲಿ ಏನಂದರೆ ನಮಗೆ ಜೀಗುಜ್ಜೆ ಸಿಗ್ತದೆ. ಜೀಗುಜ್ಜೆ ಅಂದರೆ ಗೊತ್ತುಂಟಲ್ಲ ನಿಮಗೆ, ಬ್ರೆಡ್ ಫ್ರೂಟ್. ಅದು ಸಿಗ್ತದೆ. ನಾವು ನಮ್ಮ ಭಾಷೆಯಲ್ಲಿ ಜೀವ ಕಡೆಗೆ ಹೇಳ್ತೇವೆ. ಆದರೆ ಅದು ಸಿಗದ ಸಮಯದಲ್ಲಿ, ಇವಾಗ ಸಿಗುದಿಲ್ಲ, ಇಲ್ಲದಿದ್ರೆ ಅದನ್ನೇ ಮಾಡ್ತಿದ್ದೆ ನಾನು. ಇಂಥದ್ದೆಲ್ಲ ತರಕಾರಿ ಹಾಕಿ ನಾವು ಮಾಡಬಹುದು. ನೋಡಿ, ಇದು ಸ್ವಲ್ಪ ಇದಾಗಿ ಬ್ಯಾಡಿಗೆ ಆಗಿದೆ, ಗೊತ್ತಾಯ್ತಲ್ವಾ? ಹಾಗೆ ಸ್ವಲ್ಪ ಪರಿಮಳ ಬರುವವರೆಗೆ ಹುರಿಯುದು. ಮತ್ತು ಇದನ್ನು ಬೇರೆ ಇದಕ್ಕೆ ನಾವು ರವಾನಿಸಬೇಕು. ಬೇರೆ ಇದನ್ನು ಬೇರೆ ಹಾಕಬೇಕಾ? ಹೌದು. ಇದು ಸ್ವಲ್ಪ ಖಾರವೂ ಇರ್ತದೆ. ಈಗ ನಾವು ಇದರಲ್ಲಿ ಉದ್ದಿನ ಬೇಳೆಯನ್ನು ಉದ್ದಿನ ಬೇಳೆ ಮತ್ತು ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಬೀಜ, ಇದು ಸ್ವಲ್ಪ ಕಡಿಮೆ. ಪರಿಮಳ ಪದಾರ್ಥಕ್ಕೆ ಅದರದ್ದೇ ಬರುವುದು. ನನಗೆ ಬಿಡುವಿನ ಸಮಯದಲ್ಲಿ ಕಥೆ ಕವನ ಬರೆಯುವುದು ಇಷ್ಟ, ಚುಟುಕು ಬರೆಯುವುದು ಇಷ್ಟ. ಹೌದು, ಕಥೆ ಪುಸ್ತಕ ಓದುವುದು. ಮತ್ತೆ ಚುಟುಕು ಸಮ್ಮೇಳನಕ್ಕೆ ಹೋಗ್ತೇನೆ, ಸಾಹಿತ್ಯ ಪ್ರಶಸ್ತಿಗೆ ಹೋಗ್ತೇನೆ, ಕಥೆ ಕವನ ಬರೀತೇನೆ. ನನಗೆ ಅದು ಬಹಳ ಇಷ್ಟ. ಸಾಧಾರಣ 20 ವರ್ಷದಿಂದ ನಾನು ಹೋಗ್ತಾ ಇರ್ತೇನೆ. ನನಗೆ ಯಾರಾದರೂ ಕರೆದ್ರೆ ಸಾಕು, ಇದು ಆಯಿತು ಸಾಕು. ತಿನ್ನುವ. ಈಗ ಹುರ್ಕೊಳ್ಳೋದೆಲ್ಲ ಆಯ್ತಾ? ಹುರ್ಕೊಳ್ಳೋದು ಇದೊಂದುಂಟು, ಇದು ಮುಖ್ಯ. ಅದರಲ್ಲೇ ಹಾಕಿ ನಾನು ಇದನ್ನು ಹೇಳ್ತೇನೆ. ಓಕೆ, ಇದು ಆಲ್ಮೋಸ್ಟ್ ವಿಸಿಲ್ ಬಂದಿದೆ, ಸಾಕಲ್ಲ? ಆಫ್ ಮಾಡೋದಾ? ಓಕೆ, ಅದು ಬೇಗ ಬೇಯುವ ತರಕಾರಿ ನೋಡಿ, ಆಲೂಗಡ್ಡೆ ಎಲ್ಲ. ಈಗ ಅದನ್ನು ಈಗ ನಾವು
ಆ ಕಡೆ ಹಾಕ್ಕೊಳ್ಬೇಕಲ್ಲ. ಓಕೆ. ಎಣ್ಣೆ ಇದ್ರೆ ಆಗ್ತದೆ. ಪುನಃ ಇದಕ್ಕೆ ತೆಂಗಿನ ತುರಿಯನ್ನು ಹುರಿಯಲಿಕ್ಕೆ ಇದೆ. ಹಾಗಾಗಿ ಇದರಲ್ಲಿ ಹೆಚ್ಚು ಏನಂದರೆ ತೆಂಗಿನ ತುರಿದ್ದು ಪರಿಮಳ, ಆಮೇಲೆ ಈ ಉದ್ದು ಕೊತ್ತಂಬರಿ ಹಾಕಿದುಂಟಲ್ಲ ಅದೇ ಸ್ವಲ್ಪ ಇದರಲ್ಲಿ ಇದು ಚಿಂತಿಲ್ಲ, ಹಾಗೆ ಪರವಾಗಿಲ್ಲ. ಓಕೆ. ಈಗ ವಾಪಸ್ ಒಲೆ ಉರಿಸ್ಬೇಕಲ್ಲ. ಹೌದು. ನಾನೇನು ಮಾಡೋದಂದರೆ ಆಗಾಗ ಒಲೆ ಆಫ್ ಮಾಡೋದು, ಯಾಕಂದ್ರೆ ನಮಗೆ ಸ್ವಲ್ಪ ಗ್ಯಾಸ್ ಉಳಿತಾಯ ಆಗ್ತದಲ್ಲ. ಹೌದು. ಹಾಗೆ ಬೇಗ ಬೇಗ ಮಾಡಬೇಕಾದ್ರೆ ಒಂದು ಎರಡೆರಡು ಗ್ಯಾಸಲ್ಲಿ ಒಟ್ಟಿಗೆ ಇಟ್ಕೊಳ್ಬೇಕಲ್ಲ. ಓಕೆ. ಈ ಕೊಬ್ಬರಿ ತುರಿಯನ್ನು ನಾವು ಚೆನ್ನಾಗಿ ಹುರ್ಕೊಳ್ಬೇಕು ಮತ್ತು ಅದರ ಪರಿಮಳ ಬರಬೇಕು. ಆಫ್ ಮಾಡೋದಾ? ಆಯ್ತು, ಆಫ್ ಮಾಡಿ. ಓಕೆ. ಇನ್ನು ಸ್ವಲ್ಪ ತಣಿಲಿ, ಇದನ್ನು ನಾವು ಮಿಕ್ಸಿಗೆ ಹಾಕಬೇಕಾದ್ರೆ ಸ್ವಲ್ಪ ತಣಿಬೇಕಲ್ಲ. ಓಕೆ. ಮಿಕ್ಸಿ ಅಂತೂ ರೆಡಿ ಉಂಟು. ಸರ್, ನೀವು ಆವಾಗಲೇ ಹೇಳ್ತಿದ್ರಿ ಚುಟುಕೆಲ್ಲ ಹೇಳ್ತಾ ಇದ್ದೇನೆ ಅಂತ. ಒಂದೆರಡು ಚುಟುಕು ಈಗ ಹಾಕೊಂಡೆ ಅದೇ ಥರ ಬರಲಿ. ಚುಟುಕಂದರೆ ಹೀಗೆ ಆಚೆ ಈಚೆ ನೋಡಿ ಜನರನ್ನೆಲ್ಲ ನಾನು ಮಾಡುವಂಥದ್ದು. ಪಕ್ಕನೆ ನನಗೆ ಮನಸ್ಸಿಗೆ ಬರ್ತದೆ. ಕೆಲವೊಮ್ಮೆ ಹನಿಗವನ ಕೂಡ ನನಗೆ ಮನಸ್ಸಿಗೆ ಬರ್ತದೆ. ಹನಿಗವನದಲ್ಲಿ ಮೊನ್ನೆ ಒಂದು ನಾನು ತಯಾರು ಮಾಡಿದ್ದೆ. ನೀನು ಕವಿ, ನಾನು ಕವಯಿತ್ರಿ. ನೀನು ಕವಿ, ನಾನು ಕವಯಿತ್ರಿ. ನಾವಿಬ್ಬರು ಸೇರಿ ಹುಟ್ಟಿತು ಕಾದಂಬರಿ. ನಾವಿಬ್ಬರು ಸೇರಿ ಹುಟ್ಟಿತು ಕಾದಂಬರಿ. ಇನ್ನೊಂದು ಕಣ್ಣು ಕಣ್ಣು. ನೀನು ನನ್ನನ್ನು ನೋಡುತ್ತಿ. ನೀನು ಕಣ್ಣಿನ ಡಾಕ್ಟ್ರ ಅಥವಾ ಪ್ರೇಮಿಯ? ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಿ. ಇಷ್ಟೇ. ಇದನ್ನು ಮತ್ತೆ ಗ್ರೈಂಡ್ ಮಾಡಿ. ಓಕೆ. ಎರಡು ಚುಟುಕು ಹಾಗೆ ಬಿಟ್ರಿ. ಫಸ್ಟ್ ಇದು ಹಾಗಾದ್ರೆ ಅದು ಚುಟುಕು ಹೇಗೆ ಅಂತ ಹೇಳಿದ್ರೆ ಮದುವೆ ಆದ ಅವರು ಮಾಡುವಂತ ಚುಟುಕು ಅಲ್ಲ. ಓಕೆ. ಅಂದ್ರೆ ಅಲ್ಲಿ ಮಗು ಕೂಡ ಬಂತು ಅಂತ ಆ ಥರ ಅರ್ಥ. ಓಕೆ. ಈಗ ತೆಂಗಿನಕಾಯಿ ಅಲ್ಲ ಇದರಲ್ಲಿ ಹಾಕೋದು. ತಗೊಳ್ಳಿ ಸ್ಪೂನ್. ಸ್ವಲ್ಪ ಮತ್ತೆ ಇದಕ್ಕೆ ನೀರು ಹಾಕಬೇಕು, ತುಂಬ ಹಾಕ್ಲಿಕ್ಕಿಲ್ಲ. ಓಕೆ. ನಾನು ಹೀಗೆ ಹಿಡ್ಕೊಂಡು ನನ್ನ ಕೈ ಬಿಸಿ ಬಿಸಿ ಆಗ್ತುಂಟು. ಪರಿಮಳ ಹಾಗೆ ಹೊಡಿತುಂಟಲ್ಲ ತೆಂಗಿನಕಾಯಿಯದ್ದು. ನಮಗೆ ಅಡುಗೆ ಮಾಡುವವರಿಗೆ ಪರಿಮಳ ಅಷ್ಟೊಂದು ಬರೋದಿಲ್ಲ, ದೂರ ಇದ್ದವರಿಗೆಲ್ಲ ಬರ್ತದೆ. ಹೌದು. ಓಕೆ ಅಲ್ಲ, ನೀರು ಹಾಕ್ಬೇಕು ಅದಕ್ಕೆ? ಹೌದು, ಸ್ವಲ್ಪ ನೀರು. ಓಕೆ. ಓಕೆ. ಈಗ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಬೇಕಲ್ಲ? ಹೌದು. ಸಾಕಾ? ಸ್ವಲ್ಪ ಹೆಚ್ಚಾಕಿ. ತುಂಬ ಹಾಕಿದ್ರು ಕೆಲವೊಮ್ಮೆ ರಟ್ಟುದುಂಟು, ಹೊರಗೆ ಬರೋದುಂಟು ಲಿಡ್ಡಿಂದ ಅಲ್ವಾ? ಓಕೆ. ಸರಿ, ಚೆನ್ನಾಗಿದೆ, ಚೆನ್ನಾಗಿ ಒಳ್ಳೆಯದಾಗಿದೆ. ಹೌದು ಹೌದು. ಇನ್ನು ನಾವು ಅದನ್ನು ತೆಗಿಬೇಕು, ಅದನ್ನು ಬೇರೆ ಬಾಣಲೆಗೆ ರವಾನಿಸಬೇಕು. ಹೌದು ಹೌದು. ಓಕೆ. ಇದನ್ನು ಹಾಕಬೇಕು. ಹಾಕಿ ಆಮೇಲೆ ಇದನ್ನು ಹಾಕೋದು. ಮಸಾಲೆ ಹಾಕ್ತಿದ್ರಲ್ಲ? ಹೌದು. ಮಸಾಲ ಚೆನ್ನಾಗಿದೆ. ಓಕೆ. ಉಪ್ಪು ನಾವು ಲಾಸ್ಟಿಗೆ ಹಾಕೋದು ಅಂತ ಹೇಳಿದ್ರೆ? ಹೌದು, ನಾನು ಯಾವಾಗಲೂ ಲಾಸ್ಟಿಗೆ ಹಾಕೋದು. ಕೆಲವು ಧಾನ್ಯಕ್ಕೆಲ್ಲ ಮೊದಲೇ ಹಾಕ್ತಾರೆ, ತರಕಾರಿಗೆಲ್ಲ. ನಾನು ಲಾಸ್ಟಿಗೆ ಎಲ್ಲ ಮಸಾಲೆ ಎಲ್ಲ ಹಾಕಿದ್ಮೇಲೆ, ಯಾಕಂದರೆ ಮರ್ತೋಗ್ತದೆ ಕೆಲವೊಮ್ಮೆ ಹಾಕಿದ ಇಲ್ಲ ಅಂತ. ಒಮ್ಮೆ ಹಾಗೆ ಒಮ್ಮೆ ಹೀಗೆ ಮಾಡಿದ್ದೆ, ಹಾಗಾಗಿ ನಾವು ಉಪ್ಪನ್ನು ಲಾಸ್ಟಿಗೆ ಹಾಕ್ತಾರೆ. ತರಕಾರಿ ಬೇಯುವಾಗಲೇ ಹಾಕ್ತಾರೆ. ಹೌದು. ತರಕಾರಿ ಕೂಡ ಹಿಡಿಲಿ ಆ ಥರ ಎಲ್ಲ. ಹೌದು. ಈಗ ಕೊನೆಯಲ್ಲಿ ಉಪ್ಪು ಹಾಕೋದು. ನಾವು ಮಾತ್ರ ಈಗ ಲಾಸ್ಟಿಗೆ ಉಪ್ಪು ಹಾಕ್ತಾ ಇದ್ದೀವಿ. ಓಕೆ. ಅಷ್ಟು ಬೇಕಾಗುತ್ತಲ್ಲ? ಹೌದು, ಬೇಕಾಗ್ತದೆ. ಅಂದರೆ ತುಂಬ ಉಂಟಲ್ಲ. ಹೌದು ಹೌದು. ಕೆಲವರಿಗೆ ಉಪ್ಪು ಕಡಿಮೆ, ನನಗೆ ಹದ. ಉಪ್ಪು ಕಡಿಮೆ ಆದರೂ ತಿನ್ನಲಿಕ್ಕಾಗೋದಿಲ್ಲ, ಹೆಚ್ಚಾದರೂ ಆಗೋದಿಲ್ಲ. ಈಗ ಜನರಿಗೆಲ್ಲ ನಮ್ಮನೆ ಕಾಯಿಲೆ ಉಂಟು ನೋಡಿ, BP ಅದು ಇದು ಅಂತ. ಹಾಗಾಗಿ ಉಪ್ಪು ಕಡಿಮೆ ಮಾಡಿ ಅಂತ ಹೇಳ್ತಾರೆ, ಉಪ್ಪು ಕಡಿಮೆ ಸೇರಿಸಿ ಅಂತ. ಓಕೆ. ಆಲ್ಮೋಸ್ಟ್ ರೆಡಿ ಅಲ್ಲ? ಒಂದು ಉಂಟು ಕೆಲಸ, ಕೊನೆಯದೊಂದು ನೀರುಳ್ಳಿದು ಒಗ್ಗರಣೆ ಕೊಡಲಿಕ್ಕೆ ಉಂಟು. ಅದು ಲಾಸ್ಟಿಗಲ್ಲ? ಹೌದು, ಕೊನೆಗೆ ಅದಕ್ಕೆ ಎಣ್ಣೆ ಹಾಕಿ ಒಗ್ಗರಣೆ ರೆಡಿ ಮಾಡೋದಾ? ರೆಡಿ ಮಾಡೋದು. ಓಕೆ. ಎಲ್ಲಿಡುದು ಇದನ್ನು ಹಾಕಲಿಕ್ಕೆ? ಅಲ್ಲೇ ಆಗ್ತದೆ. ಓಕೆ. ಅದೆಲ್ಲಿ ಬೈತಾರಲ್ಲ? ಹೌದು ಹೌದು. ಆಯ್ತು. ಓಕೆ. ಒಗ್ಗರಣೆ ಅಂತೂ ಸ್ವಲ್ಪ ಎಣ್ಣೆ ಹಾಕಿ. ಆಯಿಲ್ ಬೇಕಲ್ಲ?
ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ದೀವಿ. ಸಾಕು, ತುಂಬ ಬೇಡ. ಓಕೆ, ಈರುಳ್ಳಿದ್ದು ಇನ್ನು ಒಗ್ಗರಣೆ ಕೊಡೋದು. ಇದು ಸ್ವಲ್ಪ ಈರುಳ್ಳಿ ಮಾತ್ರ ಹಾಕ್ತೀವಿ. ಬ್ರೌನ್. ಹೌದು ಹೌದು, ಈರುಳ್ಳಿ ಮಾತ್ರ. ಒಳ್ಳೆ ಗಸಿ ಥರ ಆಗ್ತದೆ. ನೀರು ಹಾಕಬೇಕಾ ಇದಕ್ಕೆ? ಬೇಡ, ಇನ್ನೂ ಬೇಡ, ಇರಲಿ. ಕುದಿ ಬಂದಿದೆಯಲ್ವಾ, ಒಳ್ಳೇದು. ಓಕೆ, ಆಫ್ ಮಾಡೋದಾ ಇದನ್ನು? ಆಫ್ ಮಾಡಿ ಮತ್ತು ಮುಚ್ಚಿದ್ರೆ ಆಯಿತು. ಓಕೆ, ಸ್ವಲ್ಪ ಕೆಂಪಾದರೆ ಆಯಿತು. ನನ್ನ ಅಡುಗೆ ಸಂಪೂರ್ಣ ಆಗ್ತದೆ. ಮತ್ತು ಊಟ ಮಾಡುವುದ ತಿನ್ನುವುದ ಆದರೆ ಆಯಿತು. ಊಟಕ್ಕೆಲ್ಲ ಇದು ಪಕ್ಕಾ ಮ್ಯಾಚಿಂಗ್ ಅಲ್ಲ? ಹೌದು, ಖುಷಿಯಿಂದ ಸೇರಿಸುವುದು. ಆಮೇಲೆ ಆಲ್ಮೋಸ್ಟ್ ರೆಡಿ ಅಲ್ಲ? ಈಗ ಒಗ್ಗರಣೆ ಅಂತೂ ಬೀಳಬೇಕು. ಹೌದು, ಟೇಸ್ಟ್ ಅಂತೂ ನಾವು ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೀವಿ. ಹೆಚ್ಚು ಬ್ರೌನ್ ಬೇಡ, ಕೆಲವೊಮ್ಮೆ ಮತ್ತು ಕಪ್ಪಾಗೋದು ಉಂಟು. ಆವಾಗ ಟೇಸ್ಟ್ ಆಯ್ತು. ಓಕೆ, ಧನ್ಯವಾದ ನಿಮಗೆ. ಧನ್ಯವಾದ ನಿಮಗೆ. ಇದಕ್ಕೆ ಹಾಕಿ ಮುಚ್ಚಿ ಇಡ್ಬೋದು, ಅಥವಾ ಅದನ್ನು ನಾವು ಕದಡ್ಬೋದು, ಕಲಿಸ್ಬೋದು. ಒಗ್ಗರಣೆ ಬಿದ್ದಗಳ ಪರಿಮಳ ನೋಡಿ ಹೇಗೆ ಅಂತ ಬಂತಾ? ಸರಿ. ಓಕೆ, ಈಗ ಸರ್ವ್ ಮಾಡೋದಲ್ಲ? ಈಗ ಸರ್ವ್ ಮಾಡೋದು. ಕಡಲೆ ಕಾಳಿದ್ದು ಕೊಬ್ಬರಿ ತುರಿಯನ್ನು ಫ್ರೈ ಮಾಡಿದಂಥ ಗಸಿ ಪದಾರ್ಥ ರೆಡಿ ಅಲ್ಲ? ತರಕಾರಿಗಳ ಗುಂಪೆ. ಕಡಲೆಕಾಳು ಒಳ್ಳೆಯದು. ಕೆಲವರು ಇದಕ್ಕೆ ಇಂಗಿನ ನೀರು ಹಾಕ್ತಾರೆ. ಅಂದರೆ ಕಡಲೆಕಾಳು ಅದೆಲ್ಲ ಆಲೂಗಡ್ಡೆ ಎಲ್ಲ ಗ್ಯಾಸ್ಟ್ರಿಕ್ ಅಂತೇಳಿ. ಏನು ಹೂ ಇಟ್ಟರೆ ನೀವು ಹೀಗೆ? ಇದು ನಮ್ಮ ಶ್ರಾವಣ ಮಾಸದ ಚೂಡಿ ಹೂ. ಶುಕ್ರವಾರ ಭಾನುವಾರ ನಾವು ಮಾಡ್ತೇವೆ. ಚೂಡಿ ಅಂದರೆ ಹೂವಿನ ಗೊಂಚಲು. ಓಕೆ, ಶ್ರಾವಣ ಮಾಸದ ಚೂಡಿ ಹೂವಲ್ಲ? ಓಕೆ, ನಮ್ಮದು ಗಸಿ ಅಂತೂ ರೆಡಿ ಆಗಿದೆ. ಟೇಸ್ಟ್ ಅಂತೂ ನೋಡಲಿಕ್ಕೆ ಬಾಕಿ ಉಂಟಲ್ಲ? ಓಕೆ, ಟೇಸ್ಟ್ ನೋಡೋಲ್ಲ ಹಾಗಾದ್ರೆ ಈಗ? ಆಯ್ತಾಯ್ತು. ಓಕೆ, ಜಯೇಶ್ ಮ್ಯಾಮ್ ಸಾಕಾಗಿರುವಂತಹ ಗಸಿ ರೆಡಿ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಶ್ರಾವಣ ಮಾಸದ ಹೂವನ್ನು ಕೂಡ ಇಟ್ಟುಕೊಟ್ಟಿದ್ದಾರೆ. ಅದರ ಬಗ್ಗೆ ಹೇಳಿದ್ದಾರೆ. ಸ್ಪೆಷಲ್ ಆಗಿ ಪರಿಮಳ ಕೂಡ ಹಾಗೆ ಬರ್ತಾ ಉಂಟು. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊ. ಕಡಲೆಕಾಳಿನ ಗಶಿ ತಯಾರಿಸುವ ವಿಧಾನ. ಮೊದಲು ಕಡಲೆಕಾಳನ್ನು ಮುಳುಗುವಷ್ಟು ನೀರು ಹಾಕಿ ಬಾಳೆಕಾಯಿ, ಆಲೂಗಡ್ಡೆ, ಬೀನ್ಸ್, ಈರುಳ್ಳಿ, ನುಗ್ಗೆಕಾಯಿ ಹಾಕಿ ಬೇಯಿಸಿ. ಇನ್ನೊಂದೆಡೆ ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಒಣಮೆಣಸನ್ನು ಹುರಿದಿಟ್ಟುಕೊಳ್ಳಿ. ನಂತರ ಅದೇ ಎಣ್ಣೆಯಲ್ಲಿ ಉದ್ದಿನಬೇಳೆ, ಧನಿಯಾ ಬೀಜ, ತೆಂಗಿನ ತುರಿಯನ್ನು ಪ್ರತ್ಯೇಕವಾಗಿ ಹುರಿದಿಟ್ಟುಕೊಳ್ಳಿ. ತಣ್ಣಗಾದ ನಂತರ ಹುರಿದಿಟ್ಟ ಎಲ್ಲಾ ಸಾಮಗ್ರಿಗಳನ್ನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣವನ್ನು ಬೇಯಿಸಿದ ತರಕಾರಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಕುದಿಸಿ. ಕೊನೆಯಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಈರುಳ್ಳಿಯನ್ನು ಕಂದು ಬಣ್ಣ ಬರುವವರೆಗೂ ಹುರಿದು ಒಗ್ಗರಣೆ ಮಾಡಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಕಡಲೆಕಾಳಿನ ಗಶಿ ತಯಾರು. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿಯಾಗಿದೆ. ಈಗ ಫಸ್ಟಿಗೆ ಯಾವ್ದು ನೋಡುವ ಟೇಸ್ಟ್? ಯಾವುದಾಗುತ್ತೆ ನಿಮಗೆ ಯಾವ್ದು ಇಷ್ಟ ಅದನ್ನು? ಓಕೆ, ಫಸ್ಟಿಗೆ ಸ್ವೀಟ್ ನೋಡುವಲ್ಲ? ಇದರ ಹೆಸರು ಅಂತ ಹೇಳಿದ್ರಿ? ಸುಕ್ರುಂಡೆ. ಸುಕ್ರುಂಡೆ. ಓಕೆ, ತಗೊಳ್ಳಿ. ಸುಕ್ಕಿನುಂಡೆ. ಸುಕ್ಕಿನುಂಡೆ ಅಲ್ಲ? ಚೆನ್ನಾಗುಂಟು, ಸಖತ್ತಾಗಿದೆ. ಉಂಟು. ಹೌದು, ಅದು ಹೆಸರು ಕಾಳು ಸ್ವಲ್ಪ ಸ್ವೀಟು, ಬೆಲ್ಲ ಹಾಕಿದ ಕೂಡ, ಮತ್ತು ಹೆಸರು ಕಾಳು ಕೂಡ ಸ್ವಲ್ಪ ಸ್ವೀಟ್ ಇರುತ್ತಲ್ಲ. ಮತ್ತು ಅರಳಿನ ಹುಡಿ, ಓಕೆ, ಮತ್ತು ತೆಂಗಿನ ತುರಿ, ಎರಡು ಕೂಡ ಚೆನ್ನಾಗಿದೆ. ಮಿಕ್ಸು ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟ್ ಕೂಡ ಹಾಗೆ ಇದೆ. ಈವ್ನಿಂಗ್ ಟೈಮ್ ಎಲ್ಲ ಟೀ ಜೊತೆ ಎಲ್ಲ ತಿನ್ಬೋದು. ಇವಾಗ ಗಸಿದು ನೋಡಬೇಕಲ್ಲ, ತಗೊಳ್ಳಿ ನೀವು ಕೂಡ. ನನಗೆ ಸಾಮಾನ್ಯವಾಗಿ ಬಿಸಿ ಆಗೋದಿಲ್ಲ. ಚೆನ್ನಾಗಿ ಬಂದಿದೆ ಮ್ಯಾಮ್, ಟೇಸ್ಟಿ ಆಗಿದೆ. ಹೌದು, ಇದೆಲ್ಲ ಊಟಕ್ಕೆಲ್ಲ ಒಳ್ಳೇದಲ್ಲ? ಊಟ ಜೊತೆ ಎಲ್ಲ ತಿನ್ನಲಿಕ್ಕೆ ಚೆನ್ನಾಗಿದೆ. ಇಲ್ಲ ನೀರು ದೋಸೆ ಕೂಡ ತಿನ್ಬೋದು. ಎರಡು ಅಡಿಗೆ ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ಹಾಗಾಗಿ ಈ ಒಂದು ಎರಡು ಅಡಿಗೆ ಹೇಳಿಕೊಟ್ಟಿದ್ದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಗಿಫ್ಟ್ ಮ್ಯಾಮ್. ನಾನಾ ಮಸಾಲ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಧನ್ಯವಾದ. ಎಲ್ರಿಗೂ ನನ್ನ ಧನ್ಯವಾದ ತಿಳಿಸ್ತೇನೆ, ನನಗೆ ಇಲ್ಲಿ ಸಹಕಾರ ನೀಡಿದವರಿಗೆ. ಹಾಗೆ ಈ ನಮ್ಮ ಟಿವಿಯ ಮುಖ್ಯಸ್ಥರಿಗೆ ಕೂಡ ನಾನು ವಂದನೆ ಸಲ್ಲಿಸ್ತೇನೆ. ಮತ್ತು ಈ ಪ್ರಾಯೋಜಕರಿಗೆ ಕೂಡ ನನ್ನ ಧನ್ಯವಾದ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ, ಜಯಶ್ರೀ ಮ್ಯಾಮ್ ಸಾಕಾಗಿರುವಂತಹ ಒಂದು ಗಸಿ ಮತ್ತು ಇನ್ನೊಂದು ಸುಕ್ರುಂಡೆ ಎರಡು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಸಂಚಿಕೆಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು
ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.